ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಗೂಡಿನ ಬಳಿಯಲ್ಲಿ ಗುಡ್ಡ ಕುಸಿದು ಅಪಾಯದ ಸ್ಥಿತಿಯಲ್ಲಿದೆ. ಆದರೆ ಇಲ್ಲಿ ಮುನ್ನೆಚ್ಚರಿಕಾ ಸಲುವಾಗಿ ಕನಿಷ್ಠ ಕಾಮಗಾರಿಯನ್ನು ಕೂಡ ಮಾಡಿಲ್ಲ. ಕಳೆದ ವರ್ಷ ಗೂಡಿನ ಬಳಿ ಗುಡ್ಡದ ಮೇಲ್ಭಾಗದಿಂದ ಅರ್ಧ ರಸ್ತೆ ಕುಸಿದ್ರು ಬರೀ ಮರಳು ತುಂಬಿದ ಗೋಣಿ ಚೀಲಗಳನ್ನಿಟ್ಟು ತಾತ್ಕಾಲಿಕ ದುರಸ್ತಿಪಡಿಸಲಾಗಿತ್ತು. ಕಳೆದ ವರ್ಷ ಅರ್ಧ ರಸ್ತೆ ಕುಸಿದು ಅಪಾಯಕ್ಕೆ ಸಿಲುಕಿತ್ತು. ಗುಡ್ಡದ ಮೇಲ್ಭಾಗದಲ್ಲಿ ಪುರಸಭಾ ವ್ಯಾಪ್ತಿಯ ಬಹುತೇಕ ಪ್ರದೇಶಗಳಿಗೆ ನೀರನ್ನು ಒದಗಿಸುವ ಟ್ಯಾಂಕ್ ಇದ್ದು ಕುಸಿದ ರಸ್ತೆಯ ತಳಭಾಗದಲ್ಲೇ ಪೈಪ್ಲೈನ್ ಹಾದು ಹೋಗಿದೆ. ಕಳೆದ ವರ್ಷ ರಸ್ತೆ ಕುಸಿದ ಸಂದರ್ಭದಲ್ಲಿ ಪೈಪ್ಲೈನ್ ಮತ್ತೆ ಕಂಡು ಬಂದಿತ್ತು. ಆದರೆ ಈಗ ಅದಕ್ಕೆ ಅಡ್ಡಲಾಗಿ ಗೋಣಿಗಳನ್ನು ಇಡಲಾಗಿದೆ. ಆದರೆ ಈ ಬಾರಿ ಕುಸಿದ್ರೆ ರಸ್ತೆ ಪೂರ್ತಿ ಸಂಪರ್ಕ ಕಡಿತವಾಗುವ ಜೊತೆಗೆ ನೀರಿನ ಪೈಪ್ಲೈನ್ಗೂ ಪೂರ್ತಿ ಹಾನಿಯಾಗುತ್ತೆ. ಹೆಚ್ಚಿನ ಹಾನಿ ಸಂಭವಿಸಿದಂತೆ ಈ ಹಿಂದೆಯೇ ಕಾಮಗಾರಿ ನಡೆಸಬಹುದಾಗಿತ್ತಾದ್ರೂ ಇನ್ನೂ ಕೂಡ ಕನಿಷ್ಠ ಕಾಮಗಾರಿಯನ್ನ ಮಾಡಿಲ್ಲ. ಗುಡ್ಡದ ತಳಭಾಗದಲ್ಲಿ 10 ಮನೆಗಳಿದ್ದು ಅವರು ಆತಂಕವನ್ನ ಎದುರಿಸುವಂತಾಗಿದೆ. किरण भाषा इंजिन